ಕಾರ್ಕಳ ಕ್ಷೇತ್ರವು ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ನೀಡಿದ್ದರೂ ಪ್ರಯೋಜನ ಆಗಲಿಲ್ಲ. ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ನಿಜವಾದ ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆಂದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹೇಳಿದ್ದಾರೆ. ಕಾರ್ಕಳದಲ್ಲಿ ನಿನ್ನೆ ಬಿಜೆಪಿಯ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಾರ್ಕಳ ಒಂದು ಅನ್ಲಕ್ಕಿ ಕ್ಷೇತ್ರವಾಗಿತ್ತು. ಕಾರ್ಕಳಕ್ಕೆ ಪೊಲೀಸ್ ಅಧಿಕಾರಿಯಾಗಿ ಬಂದಾಗ ನನ್ನಲ್ಲಿ ಭಯ ಇತ್ತು. ಇದು ಪಶ್ಚಿಮ ಘಟ್ಟದ ಮೂಲೆಯ ನಕ್ಸಲ್ ಪೀಡಿತ ಪ್ರದೇಶವಾಗಿತ್ತು. ಈಗ ಸರ್ಕಾರ ಮತ್ತು ಶಾಸಕ ಒಂದೇ ಪಕ್ಷದವರಾಗಿರುವುದು ಕ್ಷೇತ್ರದ ಭಾಗ್ಯ. ಶಾಸಕ ಸುನಿಲ್ ಕುಮಾರ್ ಸಚಿವರಾದ ಬಳಿಕ ಕಳೆದ 3 ವರ್ಷಗಳಲ್ಲಿ ಕ್ಷೇತ್ರವು ಊಹಿಸಲಾಗದ ರೀತಿ ಅಭಿವೃದ್ಧಿಯನ್ನ ಕಂಡಿದೆ. ಈಗ ನಕ್ಸಲ್ ಚಟುವಟಿಕೆ 0 ಆಗಿದೆ ಎಂದರು. ಅಜಕಾರು ಜ್ಯೋತಿ ಮೈದಾನದಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಸಂಸದ ಹಾಗೂ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಮಾತನಾಡಿ, ಕರ್ನಾಟಕದ ಹಿತರಕ್ಷಣೆ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ. ಹಿಂದುತ್ವ ಧಾರ್ಮಿಕ ಪುನರುಜ್ಜೀವನಕ್ಕೆ ಡಬಲ್ ಎಂಜಿನ್ ಸರ್ಕಾರ ಸಹಕರಿಸಿದೆ. ಮೋದಿ ಸರ್ಕಾರದಿಂದಾಗಿ ಭಾಷೆ ಮತ್ತು ಭಾರತೀಯ ಸಂಸ್ಕೃತಿ ಉಳಿದಿದೆ ಎಂದು ಹೇಳಿದರು. ಮೂಲಕ ತಮ್ಮೆಲ್ಲರನ್ನ ಸ್ವಾಗತಿಸುವವರಿದ್ದಾರೆ ಶ್ರೀಯುತ ಅರ್ಚನಾ ಸುವರ್ಣ ಹಾಗೂ ಉದಯೋನ್ಮುಖ ಗಾಯಕ ಉದಯ್ ಮುಟ್ಲಬಾಡಿ ಇವರ ಸುಮಧುರವಾದ ಕಂಠದಲ್ಲಿ ಇದೀಗ ನಿಮ್ಮ ಮುಂದೆ ಜೋರಾದ ಕರತಾಡನ ಇವರಿಗಾಗಿ. ಆಗಮಿಸಿದಂತ ಎಲ್ಲರೂ ಫಲಾಹಾರವನ್ನು ಸ್ವೀಕರಿಸಿ ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.